ನಾನು ಹರ್ಷಿತಾ, ಕರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಬೀಟ್ ವ್ಯವಸ್ಥೆಗೆ ಚುರುಕು ಡಿವೈಎಸ್ಪಿ ಗೀತಾ ಪಾಟೀಲ್. ಶಿರಸಿ ಉಪವಿಭಾಗದಲ್ಲಿ ಬೀಟ್ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲಾಗುವುದು ಎಂದು ಶಿರಸಿ ನೂತನ ಡಿವೈಎಸ್ಪಿ ಗೀತಾ ಪಾಟೀಲ್ ತಿಳಿಸಿದರು. ಅವರು ತಮ್ಮ ಕಾರ್ಯಾಲಯದಲ್ಲಿ ಪತ್ರಕರ್ತರೊಂದಿಗಿನ ಭೇಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಗಾಂಜಾ ಅಮಲು ಪದಾರ್ಥಗಳ ಮಾರಾಟ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಅವರು, ಗಾಂಜಾ ಪೆಡ್ಲರ್ಗಳನ್ನು ಮಟ್ಟ ಹಾಕುವ ಕೆಲಸ ಇಲಾಖೆ ಮಾಡಲಿದೆ ಎಂದರು. ಶಿರಸಿಯ ಮಹಿಳಾ ಸಾಂತ್ವನ ವೇದಿಕೆಯನ್ನು ಚುರುಕುಗೊಳಿಸಿದರೆ ಅಸಹಾಯಕ ಹೆಣ್ಣು ಮಕ್ಕಳ ಸಮಸ್ಯೆಗೆ ಪರಿಹಾರ ದೊರಕಲು ಸಾಧ್ಯ ಎಂಬ ಅಭಿಪ್ರಾಯಕ್ಕೆ ಸಹಮತ ವ್ಯಕ್ತಪಡಿಸಿದ ಡಿವೈಎಸ್ಪಿ ಗೀತಾ ಪಾಟೀಲ್ ಆ ಬಗ್ಗೆ ಗಮನಹರಿಸುವುದಾಗಿ ಹೇಳಿದರು. ಹಾಗೆ ನಗರಸಭೆ ಪೈಪ್ಗಳು ಪ್ರಕರಣದ ಕುರಿತ ಪ್ರಶ್ನೆಗೆ ತಾವು ನೂತನವಾಗಿ ಹುದ್ದೆ ವಹಿಸಿಕೊಂಡಿದ್ದು ಈ ಬಗ್ಗೆ ವಿವರ ಪಡೆದು ಕ್ರಮ ವಹಿಸಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಉಪಸ್ಥಿತರಿದ್ದರು. ಟ್ರಾಫಿಕ್ ಸ್ಟೇಷನ್ ಆಗಿದೆಲ್ಲ ಅಲ್ಲಿ ಇನ್ನೂ ಇನ್ಸ್ಟ್ರೂಮೆಂಟ್ಸ್ ವ್ಯವಸ್ಥೆ ಇನ್ನೂ ಬಂದಿಲ್ಲ. ಆಕ್ಚುಲಿ ಹೇಳ್ಬೇಕು, ಸೊ ಇನ್ಸ್ಟ್ರೂಮೆಂಟ್ ತಗೊಳ್ತೀವಿ. ಮತ್ತೆ ಆದಷ್ಟು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಕ್ಕೆ ನಾವು ಒಂದು ಪ್ರಪೋಸಲ್ ನ ಕೊಡ್ತೇವೆ. ಸೊ ಅದ್ರ ಜೊತೆ ಟೆಕ್ನಿಕಲಿ ಏನೇನ್ ನಾವು ಮಾಡ್ಬೋದು ಅದನ್ನ ಮುಂದಿನ ದಿನದಲ್ಲಿ, ನಾನು ಇವಾಗ ಬಂದಿದ್ದೀನಿ, ಇನ್ನು ತಿಳ್ಕೊಳ್ತಾ ಇದ್ದೀನಿ ಏರಿಯಾನ. ಸೊ ಪಾರ್ಕಿಂಗ್ ಏರಿಯಾಸ್ ನಾವ್ ಎಲ್ಲೆಲ್ಲಿ ಮಾಡ್ಬೋದು, ನಗರಸಭೆ ಜೊತೆ ಮಾತಾಡ್ತೇವೆ. ಸೊ ಏನ್ ಮಾಡ್ಬೋದು ಅಂತ ಫರ್ದರ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಏನಿದಾವೆ ಅದನ್ನೆಲ್ಲ ನೋಡ್ಬಿಟ್ಟು ದ ಬೆಸ್ಟ್ ಸೊಲ್ಯೂಷನ್ ನಾವು ಚೂಸ್ ಮಾಡ್ತೇವೆ. ಎಷ್ಟೋ ಬ್ಯಾಂಕ್ಗಳು ಮತ್ತು ದೇವಸ್ಥಾನಗಳಲ್ಲಿ ಸಿಸಿ ಕ್ಯಾಮೆರಾಗಳಿಲ್ಲ. ಈ ಮಳೆಗಾಲ ಸಂದರ್ಭದಲ್ಲಿ ಕೆಲವು ಕಡೆ ಕಳ್ಳತನ ಆಗಿದೆ. ಆಯ್ತು, ನಾವು ಟೆಂಪಲ್ ಏನು ವ್ಯವಸ್ಥಾಪಕರಿದಾರಲ್ಲ ಅವರಿಗೆ, ಮತ್ತೆ ಇಂಪಾರ್ಟೆಂಟ್ ಏನು ಜಂಕ್ಷನ್ಸ್ ಇದಾವಲ್ಲ, ಸೊ ಅಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಕ್ಕೆ ಅವ್ರಿಗೆ ಒಂದು ರಿಕ್ವಿಸಿಷನ್ ಅಂತ ಕೊಟ್ಟೆ ಕೊಡ್ತೀವಿ. ಹೌದಾ, ಯಾವ ಸ್ಟೇಷನ್ ಅಂದ್ರೆ